ನಮಸ್ಕಾರ ಸ್ನೇಹಿತರೆ. ದುಃಖನೇ ಇರಲಿ, ಖುಷಿಯೇ ಆಗಲಿ, ಬರ್ತ್ಡೇ ಆಗಲಿ, ಮದುವೆ ಆಗಲಿ, ಹುಟ್ಟೆ ಆಗಲಿ, ಸಾವಾಗಲಿ, ಸಂಬಳ ಬರಲಿ, ಗಿಂಬಳ ಸಿಗಲಿ, ಎಲ್ಲ ವಿಷಯಕ್ಕೂ ಎಣ್ಣೆ ಬೇಕೇ ಬೇಕು. ಹೌದು, ಅಂತಹ ಪರಿಸ್ಥಿತಿ ಇವತ್ತು ನಮ್ಮ ಅಕ್ಕಪಕ್ಕ ಇದೆ. ಇವತ್ತು ಎಲ್ಲ ವಿಷಯಕ್ಕೂ ಎಣ್ಣೆ ಬಳಸೋದು ತುಂಬ ಕಾಮನ್ ಆಗಿಬಿಟ್ಟಿದೆ. ಮುದುಕರೇ ಆಗಲಿ, ಹುಡುಗರೇ ಆಗಲಿ, ವಯಸ್ಸಾದವರೇ ಆಗಲಿ, ಹೆಣ್ಣು ಮಕ್ಕಳೇ ಆಗಲಿ, ಎಲ್ಲರಿಗೂ ಬೇಕೇ ಬೇಕು ಎಣ್ಣೆ. ಕುಡಿಯೋದು ಹೊಸ ಫ್ಯಾಷನ್ ಏನಲ್ಲ. ಇದು ಆದಿ ಕಾಲದಿಂದಲೂ ರಾಜ ಮಹಾರಾಜರು, ರಾಣಿಯರು ಆಲ್ಕೋಹಾಲ್ ಕೂಡ ಬಳಸ್ತಾ ಬಂದಿದ್ದಾರೆ. ಆದ್ರೆ ಕೆಲವರು ಬ್ರಾಂಡಿ ಕುಡಿದ್ರೆ ಇನ್ನು ಕೆಲವರು ವಿಸ್ಕಿ ಕುಡಿತಾರೆ, ಇನ್ನು ಕೆಲವರು ವೈನ್ ಕುಡಿದ್ರೆ ಇನ್ನು ಕೆಲವರು ಬಿಯರ್ ಕುಡಿತಾರೆ. ಆದ್ರೆ ಬಿಯರ್ ಅನ್ನೋದು ಇತ್ತೀಚೆಗೆ ತುಂಬಾ ಕಾಮನ್ ಆಗಿಬಿಟ್ಟಿದೆ. ನಿಜ ಹೇಳಬೇಕೆಂದರೆ ಬಿಯರ್ ಅನ್ನೋದು ಕೋಲ್ಡ್ ಡ್ರಿಂಕ್ಸ್ ಹಾಗೂ ಬ್ರಾಂಡಿ ವಿಸ್ಕಿ ನಡುವೆ ಇರುವಂತಹ ಒಂದು ಪಾನೀಯ ಆಗಿದೆ. ಬಿಯರ್ ಅತ್ಯಂತ ಜನಪ್ರಿಯವಾದ ಕಡಿಮೆ ಆಲ್ಕೋಹಾಲ್ ಇರುವಂತಹ ಒಂದು ಪಾನೀಯ ಆಗಿದೆ. ನಿಮ್ಮ ದೇಹದ ದಾಹವನ್ನು ತಗ್ಗಿಸುವಂತಹ ಕೆಲವೊಂದು ಪಾನೀಯಗಳಲ್ಲಿ ಅಂದರೆ ನೀರು, ಚಹಾ ಅನ್ನು ಬಿಟ್ಟರೆ ಮುಂದಿನ ಜನಪ್ರಿಯ ಪಾನೀಯ ಅದು ಬಿಯರ್ ಆಗಿದೆ. ನಿಜ ಹೇಳಬೇಕೆಂದರೆ ಇವತ್ತಿನ ಕಾಲದಲ್ಲಿ ಬಿಯರನ್ನು ಚಹಾ ಹಾಗೆ ಮನೆಯಲ್ಲೇ ಕೆಲವರು ತಯಾರು ಮಾಡಲು ಪ್ರಾರಂಭಿಸಿದ್ದಾರೆ. ಆದರೆ ಇವತ್ತು ನಾವು ಫ್ಯಾಕ್ಟರಿಗಳಲ್ಲಿ ಬಿಯರನ್ನು ಹೇಗೆ ತಯಾರಿಸುತ್ತಾರೆ, ಅದಕ್ಕೆ ಬೇಕಾಗುವ ಪದಾರ್ಥಗಳೇನು, ಒಂದು ಬಾಟಲ್ ಬಿಯರ್ ತಯಾರಿಸಲು ಎಷ್ಟು ದಿನ ಬೇಕಾಗುತ್ತದೆ, ಏನೆಲ್ಲ ಬೇಕಾಗುತ್ತದೆ, ಬಿಯರ್ ಕುಡಿಯುವುದರಿಂದ ಲಾಭ ಏನು, ನಷ್ಟ ಏನು, ಈ ಎಲ್ಲ ಸಮಗ್ರ ಮಾಹಿತಿಯನ್ನ ಈ ವಿಡಿಯೋದಲ್ಲಿ ನಿಮಗೆ ಕೊಡಕ್ಕೆ ಹೋಗ್ತಾ ಇದ್ದೀನಿ. ಒಂದು ವೇಳೆ ನೀವು ಈ ಚಾನಲ್ ಅನ್ನ ಇನ್ನೂ ಸಬ್ಸ್ಕ್ರೈಬ್ ಮಾಡದೇ ಇದ್ರೆ ದಯವಿಟ್ಟು ಈಗಲೇ ಸಬ್ಸ್ಕ್ರೈಬ್ ಮಾಡಿ, ಜೊತೆಗೆ ಬೆಲ್ ಐಕನ್ ಕೂಡ ಪ್ರೆಸ್ ಮಾಡಿ. ಸ್ನೇಹಿತರೆ, ಬಿಯರ್ ಸಾಮಾನ್ಯ ಮದ್ಯಗಳಲ್ಲೆಲ್ಲ ಕಡಿಮೆ ಪ್ರಮಾಣದ ಮದ್ಯಸಾರ ಅಂದರೆ ಈಥೈಲ್ ಆಲ್ಕೋಹಾಲ್ ಇರುವಂತಹ ಒಂದು ಪಾನೀಯ ಆಗಿದೆ. ಬಿಯರ್ನಲ್ಲಿ ಮದ್ಯಸಾರದ ಪ್ರಮಾಣ 3-9% ಇರುತ್ತದೆ. ಅದರ 90% ಭಾಗ ಕೇವಲ ನೀರು ಹಾಗೂ ಸೋಡಾ ಇರುತ್ತದೆ. ನಿಮಗೆಲ್ಲ ಗೊತ್ತಿರುವ ಹಾಗೆ ಇಡೀ ವಿಶ್ವದಲ್ಲಿ ಚೈನಾ ಅತಿ ಹೆಚ್ಚು ಬಿಯರನ್ನು ಕನ್ಸ್ಯೂಮ್ ಮಾಡುವಂತಹ ದೇಶವಾಗಿದೆ. ಬಿಯರನ್ನು ಹಲವಾರು ದೇಶಗಳಲ್ಲಿ ಹಲವಾರು ರೀತಿಯಾಗಿ ಬೇರೆ ಬೇರೆ ವಿಧಾನದಲ್ಲಿ ತಯಾರಿಸುತ್ತಾರೆ. ಆದರೆ ಮುಖ್ಯವಾಗಿ ಎಲ್ಲ ರೀತಿಯ ಬಿಯರ್ಗಳಲ್ಲಿ ಮುಖ್ಯ ಬೇಕಾದಂತಹ ಪದಾರ್ಥ ಅಂದರೆ ಅದುವೇ ಬಾರ್ಲಿ ಆಗಿದೆ. ಇದು ಒಂದು ರೀತಿಯ ಗೋಧಿ. ಈ ಟೆಕ್ನಾಲಜಿ ಯುಗದಲ್ಲಿ ಎಷ್ಟೋ ಜನ ತಮ್ಮ ಗಲೀಜು ಬಟ್ಟೆಗಳನ್ನು ಕೈಯಿಂದಲೇ ತೊಳೆಯುತ್ತಾರೆ. ಕಾರಣ ಅವರಿಗೆ ದುಬಾರಿ ಇದ್ದಂತಹ ವಾಷಿಂಗ್ ಮಷೀನ್ ಅನ್ನ ಕೊಂಡ್ಕೊಳ್ಳಕ್ಕೆ ಸಾಧ್ಯ ಇಲ್ಲ ಅಥವಾ ಮನೆಯಲ್ಲಿ ಇಡಕ್ಕೆ ಜಾಗ ಇಲ್ಲ. ಆದರೆ ನಿಮಗೆ ಗೊತ್ತಾ, ನಿಮ್ಮ ಮನೆಯಲ್ಲಿರುವ ಒಂದು ಮಾಮೂಲಿ ಬಕೆಟ್ ಅನ್ನೇ ವಾಷಿಂಗ್ ಮಷೀನ್ ಆಗಿ ಪರಿವರ್ತನೆ ಮಾಡಬಹುದು ಅಂತ. ಇದು ಲೇಟೆಸ್ಟ್ ವಾಷಿಂಗ್ ಮಷೀನ್ ಹಾಗೆ ಬಟ್ಟೆಗಳನ್ನ ಶುಭ್ರವಾಗಿ ತೊಳೆಯುತ್ತದೆ, ಜೊತೆಗೆ ಅತ್ಯಂತ ಕಡಿಮೆ ಎಲೆಕ್ಟ್ರಿಸಿಟಿ ಬಳಸುತ್ತದೆ. ಈ ಮಿನಿ ಪೋರ್ಟೇಬಲ್ ವಾಷಿಂಗ್ ಮಷೀನ್ ಅನ್ನ ಎಲ್ಲಿ ಬೇಕಾದ್ರೂ ಹೇಗೆ ಬೇಕಾದ್ರೂ ತೆಗೆದುಕೊಂಡು ಹೋಗಬಹುದು, ಬಳಸಬಹುದು. ಇದರಲ್ಲಿರುವ ಪವರ್ಫುಲ್ ಮೋಟಾರ್ ಭಾರಿ ಲೋಡ್ ಇರುವ ಬಟ್ಟೆಗಳನ್ನು ಕೂಡ ಆರಾಮವಾಗಿ ಕ್ಲೀನ್ ಮಾಡುತ್ತದೆ. ಇದರ ಬೆಲೆ ಕೇವಲ 899 ಮಾತ್ರ. ನಿಮ್ಮ ಮನೆಯಲ್ಲಿರುವ ಬಕೆಟ್ ಅನ್ನ ವಾಷಿಂಗ್ ಮಷೀನ್ ಆಗಿ ಈಗಲೇ ಕನ್ವರ್ಟ್ ಮಾಡಿ. ಹಾಗಾದ್ರೆ ಈ ತಡ ಯಾಕೆ? ಡಿಸ್ಕ್ರಿಪ್ಷನ್ ಬಾಕ್ಸ್ ನಲ್ಲಿರುವಂತಹ ಬಕೆಟ್ ವಾಷಿಂಗ್ ಮಷೀನ್ ಅನ್ನ ಬೈ ಮಾಡಿ, ಅದು ಕೂಡ ಕ್ಯಾಶ್ ಆನ್ ಡೆಲಿವರಿಯಲ್ಲಿ. ಜೊತೆಗೆ ಶುದ್ಧ ನೀರು, ಈಸ್ಟ್, ಸಕ್ಕರೆ, ಹಾಪ್ಸ್ ಅಂದರೆ ಒಂದು ರೀತಿಯ ಹಣ್ಣು ಬಿಯರ್ ತಯಾರಿಸಲು ಬೇಕಾಗುತ್ತದೆ. ಮೊದಲನೇದಾಗಿ ಬಾರ್ಲಿ ಅಂದರೆ ಗೋಧಿಯನ್ನು ಸರಿಯಾಗಿ ತೊಳೆದು ಅದನ್ನು ಒಂದು ದೊಡ್ಡ ಕಂಟೈನರ್ನಲ್ಲಿ ತೋಯಿಸಿ ಇಡಲಾಗುತ್ತದೆ. ಬಾರ್ಲಿಯನ್ನು ಹೆಚ್ಚಾಗಿ ಅಮೆರಿಕ, ಆಫ್ರಿಕಾ ಹಾಗೂ ಇತ್ತೀಚೆಗೆ ಭಾರತದಲ್ಲೂ ಕೂಡ ಬೆಳೆಯಲಾಗುತ್ತಿದೆ. ಹೀಗೆ ಒಂದು ರಾತ್ರಿ ಸಂಪೂರ್ಣವಾಗಿ ತೋಯಿಸಿದ ಬಾರ್ಲಿಯನ್ನು ಇನ್ನೊಂದು ಕುದಿಯುವ ಕಂಟೈನರ್ನಲ್ಲಿ ಹಾಕುತ್ತಾರೆ. ಹೀಗೆ ಮಾಡುವುದರಿಂದ ಬಾರ್ಲಿಯಲ್ಲಿರುವ ಸಕ್ಕರೆ ಅಂಶಗಳು ಹೊರಹೊಮ್ಮುತ್ತವೆ. ಈ ಪ್ರಕ್ರಿಯೆಯನ್ನು ಬ್ರೂವಿಂಗ್ ಎಂದು ಕರೆಯುತ್ತಾರೆ. ಹೀಗೆ ನಿಧಾನವಾಗಿ ಬಾರ್ಲಿಯನ್ನು ಕುದಿಯಲು ಬಿಡುತ್ತಾರೆ. ಇದರಿಂದ ಒಂದು ರೀತಿಯ ರಸ ಉತ್ಪನ್ನವಾಗುತ್ತದೆ. ಹೀಗೆ ತಯಾರಾಗುವ ರಸವನ್ನ ಎಕ್ಸಿನ್ ಎಂದು ಕರೆಯುತ್ತಾರೆ. ಇದು ಬಿಯರ್ ತಯಾರಿಕೆಗೆ ಹಾಗೂ ರುಚಿಗೆ ಅತ್ಯಂತ ಪ್ರಮುಖವಾದ ಒಂದು ರಸಾಯನವಾಗಿದೆ. ಈ ರೀತಿ ಕುದಿಯುತ್ತಿರುವ ನೀರಿನಿಂದ ಬಾರ್ಲಿಯನ್ನು ಹೊರತೆಗೆಯಲಾಗುತ್ತದೆ. ಹೀಗೆ ತೆಗೆದಂತಹ ವಸ್ತುವನ್ನ ಓಲ್ಟ್ ಎಂದು ಕರೆಯುತ್ತಾರೆ. ಓಲ್ಟ್ ಅನ್ನುವುದು ಬಾರ್ಲಿಯಿಂದ ತೆಗೆದಂತಹ ಒಂದು ಹಣ್ಣಿನ ರೀತಿಯ ಪದಾರ್ಥವಾಗಿದೆ. ನಿಜ ಹೇಳಬೇಕೆಂದರೆ ಇದು ಮೊಟ್ಟ ಮೊದಲ ತಯಾರಾಗುವಂತಹ ಬಿಯರ್ನ ಅವತರಣಿಕೆಯಾಗಿದೆ. ಇದನ್ನ ರಾ ಬಿಯರ್ ಎಂದು ಕೂಡ ಕರೆಯಲಾಗುತ್ತದೆ. ಈ ಓಲ್ಟ್ ಅನ್ನ ಇನ್ನೊಂದು ಕಂಟೈನರ್ಗೆ ಟ್ರಾನ್ಸ್ಫರ್ ಮಾಡಲಾಗುತ್ತದೆ. ಹೀಗೆ ಮತ್ತೆ ಕಂಟೈನರ್ನಲ್ಲಿ ಇದ್ದಂತಹ ಆಪ್ಸ್ ಜೊತೆ ಕುದಿಸಲಾಗುತ್ತದೆ.
ನಾನು ಮೊದಲೇ ಹೇಳಿದ ಹಾಗೆ ಹಾಪ್ಸ್ ಅನ್ನುವುದು ಶಂಖದ ಆಕಾರದಲ್ಲಿರುವಂತಹ ಒಂದು ಹಸಿರು ಹಣ್ಣಾಗಿದೆ. ಈ ಹಣ್ಣನ್ನ ಹೆಚ್ಚಾಗಿ ಬಿಯರ್ನಲ್ಲಿ ಸ್ವಲ್ಪ ಹುಳಿ ಹಾಗೂ ಕಹಿ ಉತ್ಪನ್ನ ಮಾಡಲು ಬಳಸಲಾಗುತ್ತದೆ. ಹಾಪ್ಸ್ ಅನ್ನುವ ಈ ಹಣ್ಣು ಹೆಚ್ಚಾಗಿ ದಕ್ಷಿಣ ಅಮೆರಿಕಾದಲ್ಲಿ ಬೆಳೆಯಲಾಗುತ್ತದೆ. ಬ್ರೆಜಿಲ್, ಅರ್ಜೆಂಟೀನಾದಲ್ಲಿ ಹಾಪ್ಸ್ ಅನ್ನ ಅತಿ ಹೆಚ್ಚಾಗಿ ಬೆಳೆಯುತ್ತಾರೆ. ಹೀಗೆ ಕನಿಷ್ಠ ಪಕ್ಷ 2 ದಿವಸಗಳ ಕಾಲ ಹಾಪ್ಸ್ ಹಾಗೂ ಓಲ್ಟ್ ಅನ್ನ ಚೆನ್ನಾಗಿ ಬೇಯಿಸಲಾಗುತ್ತದೆ. 2 ದಿವಸಗಳ ಈ ಪ್ರಕ್ರಿಯೆಯಿಂದ ತೆಗೆದು ಬೇರೊಂದು ಕಂಟೈನರ್ನಲ್ಲಿ ಈ 2 ಪದಾರ್ಥಗಳನ್ನು ಹಾಕಲಾಗುತ್ತದೆ. ಈ ಸಂದರ್ಭದಲ್ಲಿ ಓಲ್ಟ್ ಹಾಗೂ ಹಾಪ್ಸ್ ಮಿಶ್ರಣ ಚೆನ್ನಾಗಿ ಆಗುತ್ತದೆ. ನಿಜ ಹೇಳಬೇಕೆಂದರೆ ಈ ಸಂದರ್ಭದಲ್ಲಿ ಈ ಮಿಶ್ರಣ ಘನ ರೀತಿಯಲ್ಲಿ ಬಿಯರ್ ಇರುತ್ತದೆ. ಇಲ್ಲಿಗೆ ಬ್ರೂವಿಂಗ್ ಪ್ರಾಸೆಸ್ ಮುಗಿಯುತ್ತದೆ. ಇದೇ ಸಂದರ್ಭದಲ್ಲಿ ಬಿಯರ್ನಲ್ಲಿ ಇರುವ ನಶೆಯ ಅಂಶ ಹೆಚ್ಚಾಗುತ್ತದೆ. ಆಮೇಲೆ ಈ ಮಿಶ್ರಣವನ್ನು ತಂಪಾದ ಕಂಟೈನರ್ನಲ್ಲಿ ಹಾಕಲಾಗುತ್ತದೆ. ಜೊತೆಗೆ ಈಸ್ಟನ್ನು ಕೂಡ ಈ ಸಂದರ್ಭದಲ್ಲಿ ಮಿಶ್ರಣ ಮಾಡಲಾಗುತ್ತದೆ. ಈಸ್ಟನ್ನು ಮುಖ್ಯವಾಗಿ ಈಗ ತಯಾರಾಗುವ ದ್ರವದಲ್ಲಿರುವ ಸಕ್ಕರೆ ಅಂಶವನ್ನು ತೆಗೆದುಹಾಕಲು ಬಳಸಲಾಗುತ್ತದೆ ಹಾಗೂ ಈ ದ್ರವ ಆಲ್ಕೋಹಾಲ್ಗೆ ಕನ್ವರ್ಟ್ ಮಾಡುತ್ತದೆ. ನಿಜ ಹೇಳಬೇಕೆಂದರೆ ಈ ಸಂದರ್ಭದಲ್ಲಿ ಕಾರ್ಬನ್ ಡೈಆಕ್ಸೈಡ್ ಹಾಗೂ ಬ್ಯಾಕ್ಟೀರಿಯಾಗಳು ಉತ್ಪನ್ನ ಆಗುತ್ತವೆ. ಹೀಗೆ ಬ್ಯಾಕ್ಟೀರಿಯಾದಿಂದ ಉತ್ಪನ್ನ ಆಗುವುದೇ ಆಲ್ಕೋಹಾಲ್ ಆಗಿದೆ. ಈ ಸಂದರ್ಭದಲ್ಲಿ ದೊಡ್ಡ ದೊಡ್ಡ ಕಂಟೈನರ್ಗಳಲ್ಲಿ ಈಸ್ಟನ್ನು ಹಾಕಲಾಗುತ್ತದೆ ಹಾಗೂ 2 ವಾರಗಳವರೆಗೆ ಇದನ್ನು ಫರ್ಮೆಂಟೇಷನ್ಗೆ ಬಿಡಲಾಗುತ್ತದೆ. ಹೀಗೆ 2 ವಾರಗಳ ನಂತರ ಓಲ್ಟ್ ಹಾಗೂ ಹಾಪ್ಸ್ ಮಿಶ್ರಣದಿಂದ ಒಂದು ರೀತಿಯ ದ್ರವ ಉತ್ಪನ್ನ ಆಗುತ್ತದೆ. ಹೀಗೆ ಉತ್ಪನ್ನವಾದಂತಹ ಆ ದ್ರವ ದೊಡ್ಡ ದೊಡ್ಡ ಕಂಟೈನರ್ಗಳಲ್ಲಿ, ಅದರಲ್ಲೂ ತಂಪಾದ ಕಂಟೈನರ್ಗಳಲ್ಲಿ ಆ ದ್ರವ ತೇಲಲು ಪ್ರಾರಂಭಿಸುತ್ತದೆ. ಇದುವೇ ನೀವು ಕುಡಿಯುವಂತಹ ಬಿಯರ್ ಆಗಿದೆ ಸ್ನೇಹಿತರೆ. ಈ ಸಂದರ್ಭದಲ್ಲಿ ಈ ದ್ರವವನ್ನು ಫಿಲ್ಟರ್ ಮಾಡಿ ಹಾಗೂ ಬೇರೆ ಇನ್ನೊಂದು ತಂಪಾದ ಕಂಟೈನರ್ಗೆ ಟ್ರಾನ್ಸ್ಫರ್ ಮಾಡಲಾಗುತ್ತದೆ. ಹೀಗೆ ಇನ್ನು 2 ವಾರ ಕಾಲ ಈ ಕಂಟೈನರ್ನ ತಂಪಾಗಿ ಸ್ಟೋರ್ ಮಾಡಲಾಗುತ್ತದೆ. ಆಮೇಲೆ 2 ವಾರಗಳ ನಂತರ ನಮ್ಮ ಬಿಯರ್ ರೆಡಿಯಾಗಿರುತ್ತದೆ. ಈ ಬಿಯರ್ ಅನ್ನ ಬೇರೆ ಬೇರೆ ರೀತಿಯ ಬೇರೆ ಬೇರೆ ಸೈಜಿನ ಬಾಟಲ್ಗಳಲ್ಲಿ ಬಿಯರ್ ಅನ್ನು ಹಾಕಲಾಗುತ್ತದೆ. ಮುಂದೆ ಇವುಗಳನ್ನು ಅಂಗಡಿಗಳಿಗೆ, ಬಾರುಗಳಿಗೆ, ಪಬ್ಬುಗಳಿಗೆ ಸಪ್ಲೈ ಮಾಡಲಾಗುತ್ತದೆ. ಹಾಗೆಯೇ ಇತ್ತೀಚೆಗೆ 100 ಬಗೆಯ ಫ್ಲೇವರ್ಗಳನ್ನು ಬಿಯರ್ನಲ್ಲಿ ಕೂಡ ಉತ್ಪಾದನೆ ಮಾಡಲಾಗುತ್ತಿದೆ. ನಾನು ಮೊದಲೇ ಹೇಳಿದ ಹಾಗೆ ಇತ್ತೀಚೆಗೆ ಮನೆಯಲ್ಲೂ ಕೂಡ ಕೆಲವೊಬ್ಬರು ಬಿಯರನ್ನು ತಯಾರಿಸುತ್ತಾರೆ. ಅಂದ ಹಾಗೆ ಮಾಜಿ ಅಮೆರಿಕದ ಅಧ್ಯಕ್ಷರಾದಂತಹ ಬರಾಕ್ ಒಬಾಮಾ ಕೇವಲ ಅವರು ತಮ್ಮ ಮನೆಯಲ್ಲಿ ತಯಾರಾದಂತಹ ಬಿಯರನ್ನು ಮಾತ್ರ ಕುಡಿಯುತ್ತಿದ್ದರು. ಕುಡಿಯೋದು ತಪ್ಪಲ್ಲ, ಆದರೆ ಎಲ್ಲದಕ್ಕೂ ಒಂದು ಮಿತಿ ಇರಬೇಕು. ಮಿತಿಯಿಂದ ಕುಡಿದರೆ ಎಲ್ಲವೂ ಸರಿ ಹೋಗುತ್ತದೆ. ಹಾಗೆಯೇ ಒಂದು ಮುನ್ನೆಚ್ಚರಿಕೆ, ಕುಡಿದು ಯಾವತ್ತೂ ಗಾಡಿಗಳನ್ನು ಓಡಿಸಬೇಡಿ. ಡೋಂಟ್ ಡ್ರಿಂಕ್ ಆ್ಯಂಡ್ ಡ್ರೈವ್ ಅನ್ನುವುದೇ ನಮ್ಮ ಒಂದು ಮೆಸೇಜ್ ಆಗಿದೆ ಸ್ನೇಹಿತರೆ. ನಿಮ್ಮೆಲ್ಲರ ಆರೋಗ್ಯ ಚೆನ್ನಾಗಿರಲಿ ಎಂದು ನಾವು ಹಾರೈಸುತ್ತೇವೆ. ಅಲ್ಲಿಯವರೆಗೆ ಜೈ ಹಿಂದ್, ಜೈ ಕರ್ನಾಟಕ, ಆ್ಯಂಡ್ ಯು ಟೇಕ್ ಕೇರ್.